ನರಿಕಂಬು ಗ್ರಾಮದ ಅಳಬೆ ಎಂಬಲ್ಲಿ ಅಕ್ರಮ ಕಲ್ಲಿನ ಕೋರೆಯ ತೆರೆದ ಗುಂಡಿಗೆ ಬಿದ್ದು ಇಬ್ಬರು ಸಾವನ್ನಪ್ಪಿದ ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ನೇತೃತ್ವದಲ್ಲಿ ಗಣಿ ಇಲಾಖೆಯ ಜೊತೆ ತಾಲೂಕಿನ ಇತರ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಲ್ಲಿನ ಕೋರೆಯ ಗುಂಡಿಗೆ ಬಿದ್ದು ಜಗದೀಶ್ ಹಾಗೂ ನಿತೀಶ್ ಅವರು ಫೆಬ್ರವರಿ 25ರ ಶುಕ್ರವಾರ ಸಂಜೆ ವೇಳೆ ಮೃತಪಟ್ಟಿದ್ದರು. ಈ ಘಟನೆ ನಡೆಯಲು ಅಕ್ರಮ ಕಲ್ಲಿನ ಕೋರೆಯ ಮಾಲಕ ಗಣೇಶ್ ಅವರೇ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯರು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಪಟ್ಟಿ ಹಿಡಿದು ಕುಳಿತಿದ್ರು. ಆಗ ಕಲ್ಲಿನ ಕೋರೆಯ ಘಟನಾ ಸ್ಥಳಕ್ಕೆ ಬಂಟ್ವಾಳ ತಹಶೀಲ್ದಾರ್ ರಶ್ಮಿ ನೇತೃತ್ವದಲ್ಲಿ ಗಣಿ ಇಲಾಖೆ ಅಧಿಕಾರಿ ಮಾದೇಶ್ವರ್, ಇಒ ರಾಜಣ್ಣ, ಸಿಒ ಲೀನಾ ಬ್ರಿಟ್ಟೋ ಮತ್ತು ಡಿವೈಎಸ್ಪಿ ಪ್ರತಾಪ್ ಥೋರಾಟ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಿನುತಾ ಪುರುಷೋತ್ತಮ ಹಾಗೂ ಇತರ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಗತ್ಯ ಕಾನೂನು ಕ್ರಮಗಳ ಬಗ್ಗೆ ಕೈಗೊಳ್ಳಲು ಸೂಚಿಸಿದರು. ಈ ಕೋರೆಯಲ್ಲಿರುವ ಶೆಡ್ ಒಂದರ ವಿದ್ಯುತ್ ವೈರ್ಗಳು ನೇತಾಡುತ್ತಿದ್ದು ಪ್ರಾಣಕ್ಕೆ ಅಪಾಯಕಾರಿ ಎಂದು ಮನಗಂಡ ತಹಶೀಲ್ದಾರ್ ರಶ್ಮಿ ಮೆಸ್ಕಾಂ ಇಲಾಖೆಗೆ ಸೂಚಿಸಿ ಅದರ ಬಗ್ಗೆ ಕ್ರಮ ಕೈಗೊಳ್ಳಲು ಸೂಚಿಸಿದರು. ಘಟನೆ ಬಗ್ಗೆ ಕೋರೆ ಮಾಲಕ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಕೂಲಂಕುಷವಾದ ತನಿಖೆ ಬಳಿಕ ಕ್ರಮ ಕೈಗೊಳ್ಳುವ ಬಗ್ಗೆ ಮಾಹಿತಿ ನೀಡಿದರು. ಅಕ್ರಮ ಗಣಿಗಾರಿಕೆ ಕಳೆದ 2 ತಿಂಗಳಿಂದ ಸಂಪೂರ್ಣವಾಗಿ ಕಾರ್ಯ ಸ್ಥಗಿತಗೊಂಡಿದ್ದು ಅಲ್ಲಿ ಕೋರೆ ಯಾವುದೇ ಕೆಲಸಗಳು ನಡೆಯುತ್ತಿಲ್ಲ ಎಂದು ಅವರು ತಿಳಿಸಿದರು. ಆದರೆ ಕೋರೆಯಲ್ಲಿ ಕಪ್ಪು ಕಲ್ಲು ತೆಗೆದ ಜಾಗದಲ್ಲಿ ನೀರು ನಿಂತಿದ್ದು ಅಪಾಯಕಾರಿಯಾಗಿದೆ. ಜಮೀನಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಪಾಯಕಾರಿ ಕೋರೆ ಗುಂಡಿಗೆ ತೆರಳದಂತೆ ಯಾವುದೇ ಅಡ್ಡಬೇಲಿ ಹಾಕದೇ ಇರುವುದರಿಂದ ದುರಂತ ಸಂಭವಿಸಿದೆ ಎಂದು ತಿಳಿಸಿದ್ದಾರೆ. ಯಾಕಂದ್ರೆ ಇವರು ಇಲ್ಲಿ ಸುಳ್ಳು ಮಾಹಿತಿ ಹೇಳುದು ಅಲ್ಲೊಂದು ಗಣಿಗಾರಿಕೆ ಇಲಾಖೆಯಿಂದ ಮಿಸ್ಟೇಕ್ ಆಗ್ತದೆ ನಮ್ಗೆ ಗಣಿ ಇಲಾಖೆಯಿಂದ ನಾನು ಟೆಕ್ನಿಕಲ್ ಪರ್ಸನ್ ಅಲ್ಲ. ಈಗ ನೀವು ಅದೇ ಹೇಳುದಲ್ಲ, ಈಗ ರೀಸನ್ ಕೊಡೋದು ನೀವು, ನಾವು ಯಾರ ಹತ್ರ ಕೇಳುದು? ಈಗ 2 ಜೀವ ಹೋಯ್ತು, ಈಗ ನೀವು ಅವನಿಗೆ ಏನಾದ್ರು ಕೊಡ್ತೀರಾ? ಯಾರು ಕೊಡ್ಲಿಕ್ಕೆ ಇನ್ನು ಇಷ್ಟು 7 ಗಂಟೆಗೆ ಬಿದ್ದಿದೆ, ಯಾರಾದ್ರೂ ಬಂದ್ರ? ಯಾರು ಬರ್ಲಿಲ್ಲ. ಎಂತ ಅದಕ್ಕೆ ರೆಸ್ಪಾನ್ಸ್ ಇಲ್ವಾ? ಎಲ್ಲಿ ಹೋಗ್ತಾರೆ? 1 ಗಂಟೆವರೆಗೆ ಇರ್ತಲ್ಲ.